ಸಹಕಾರ ಕ್ಷೇತ್ರದ ಮೇಲೆ ವಿಶ್ವಾಸ ಮರುಸ್ಥಾಪನೆ ಮತ್ತು ಠೇವಣಿದಾರರ ಹಿತರಕ್ಷಣೆಗೆ ಟಾಸ್ಕ್ ಫೋರ್ಸ್ ರಚಿಸುವ ಮೂಲಕ ಸೌಹಾರ್ದ ಸಹಕಾರ ಕ್ಷೇತ್ರದಲ್ಲಿ ಸಂಯುಕ್ತ ಸಹಕಾರಿ ಮಹತ್ವದ ಹೆಜ್ಜೆ ಇಟ್ಟಿದೆ ಎಂದು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಅಧ್ಯಕ್ಷ ಬಿಎಚ್ ಕೃಷ್ಣಾರೆಡ್ಡಿ ತಿಳಿಸಿದ್ದಾರೆ. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಯಾವುದೇ ಸೌಹಾರ್ದ ಸಹಕಾರ ಸಂಸ್ಥೆಗಳ ಕುರಿತು ಠೇವಣಿದಾರರಿಂದ ದೂರು ಸ್ವೀಕೃತವಾದಲ್ಲಿ ಅವರಿಗೆ ಹಣ ಕೊಡಿಸಲು ಹಾಗೂ ವಂಚನೆ ಹಾಗೂ ಹಣಕಾಸು ಅವ್ಯವಹಾರದಲ್ಲಿ ತೊಡಗಿರುವ ಸಂಸ್ಥೆಯ ಮೇಲೆ ಕಠಿಣ ಕ್ರಮ ಜರುಗಿಸಲು ಟಾಸ್ಕ್ ಫೋರ್ಸ್ಗೆ ಅಧಿಕಾರವಿದೆ. ಉನ್ನತ ಅಧಿಕಾರಿಗಳ ತಂಡವನ್ನು ಈ ಕಾರ್ಯಪಡೆ ಒಳಗೊಂಡಿದೆ. ಇದರಿಂದ ಸಂಯುಕ್ತ ಸಹಕಾರಿಯ ಎಲ್ಲ ನಿರ್ದೇಶಕರು ಮುತುವರ್ಜಿ ವಹಿಸುತ್ತಿರುವುದರಿಂದ ಕ್ಷೇತ್ರದ ಗುಣಮಟ್ಟ ಹೆಚ್ಚಿಸಲು ಸಾಧ್ಯವಾಗುತ್ತದೆ ಎಂದವರು ಹೇಳಿದರು. ಸೌಹಾರ್ದ ಸಹಕಾರಿಗಳ ಕಾರ್ಯನಿರ್ವಹಣೆಯ ಗುಣಮಟ್ಟ ಹೆಚ್ಚಿಸುವ ದೃಷ್ಟಿಯಿಂದ ಸಂಯುಕ್ತ ಸಹಕಾರಿ ನಿರಂತರ ಪರಿವೀಕ್ಷಣೆ ನಡೆಸುತ್ತಿದೆ. 460ಕ್ಕೂ ಹೆಚ್ಚು ಸಂಸ್ಥೆಗಳನ್ನು ಈಗಾಗಲೇ ಪರಿವೀಕ್ಷಿಸಲಾಗಿದ್ದು, ಈ ವರದಿಯಿಂದ ತಿಳಿದುಬಂದ ಸಹಕಾರಿಗಳ ಕಾನೂನು ಉಲ್ಲಂಘನೆ ಹಾಗೂ ಸಮಸ್ಯಾತ್ಮಕ ಪ್ರಕರಣಗಳನ್ನು ಆರಂಭದಲ್ಲಿಯೇ ಗುರುತಿಸಿ ಸರಿಪಡಿಸಲಾಗುತ್ತಿದೆ. ಸಹಕಾರ ಸಂಸ್ಥೆಗಳಿಗೆ ಆದಾಯ ತೆರಿಗೆ ಕಾಯ್ದೆಯಡಿ ತೆರಿಗೆ ವಿನಾಯಿತಿ ಇದ್ದರೂ ವಿವಿಧ ಕಾರಣಗಳನ್ನು ಉಲ್ಲೇಖಿಸಿ ತೆರಿಗೆ ನೋಟಿಸ್ ಜಾರಿಯಾಗುತ್ತಿದೆ. ಈ ಸಮಸ್ಯೆಗಳನ್ನು ನಿವಾರಿಸುವಂತೆ ಕೇಂದ್ರ ಸಹಕಾರ ಸಚಿವರು, ಹಣಕಾಸು ಸಚಿವೆ ಹಾಗೂ ಸಿಬಿಡಿಟಿ ಅಧ್ಯಕ್ಷರನ್ನ ಭೇಟಿಯಾಗಿ ಸೂಕ್ತ ಪರಿಹಾರಕ್ಕೆ ಪ್ರಯತ್ನಿಸಲಾಗಿದೆ ಎಂದು ಹೇಳಿದರು. ಈಗ ಹೊಸ ಕಾನ್ಸೆಪ್ಟ್ ಆಗಿ ಟಾಸ್ಕ್ ಫೋರ್ಸ್ ಅಂತ ಕೂಡ ರಾಜ್ಯದಲ್ಲಿ ನಾವು ಫಾರಂ ಮಾಡಿದ್ದೇವೆ. ವಿಶೇಷವಾಗಿ ಬೆಂಗಳೂರು ಹೆಡ್ ಕ್ವಾರ್ಟರ್ಸ್ ಮಾಡಿಕೊಂಡು ಮತ್ತೆ ಬೆಳಗಾವಿ ಹೆಡ್ ಕ್ವಾರ್ಟರ್ಸ್ ಮಾಡಿಕೊಂಡು 2 ತಂಡಗಳನ್ನು ರಚನೆ ಮಾಡಿದ್ದೇವೆ. ಇವುಗಳ ಮೇಜರ್ ಉದ್ದೇಶ ಏನು ಅಂದರೆ, ಯಾವುದಾದ್ರೂ ಸಂಸ್ಥೆ ಠೇವಣಿದಾರ ಸದಸ್ಯರಿಗೆ ಠೇವಣಿ ಕೊಡಲಿಕ್ಕೆ ಏನಾದರೂ ಫೇಲ್ ಆದರೆ ಆ ಒಂದು ಆಡಳಿತ ಮಂಡಳಿ ಮತ್ತು ಆ ಒಂದು ಸಿಬ್ಬಂದಿ ಏನಾದರೂ ಆ ಫಂಡ್ಸ್ ಮಿಸ್ಯುಟಿಲೈಸೇಷನ್ ಮಾಡಿದರೆ, ಕಾನೂನು ಬಾಹಿರವಾಗಿ ಯೂಸ್ ಮಾಡಿದರೆ ಅವುಗಳ ಮೇಲೆ ಕಾನೂನು ಕ್ರಮ ತಗೊಂಡು ಅವರ ಪ್ರಾಪರ್ಟೀಸ್ನ ಅಟ್ಯಾಚ್ ಮಾಡೋದ್ರ ಮುಖಾಂತರ ಅವನ್ನ ಆಕ್ಷನ್ ಮಾಡೋದ್ರ ಮುಖಾಂತರ ಅದನ್ನ ಲಿಕ್ವಿಡೇಟ್ ಮಾಡಿ ಸದಸ್ಯರ ಠೇವಣಿನ ಹಿಂದೆ ಕೊಡಿಸೋಂಥ ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕಾನೂನಾತ್ಮಕವಾಗಿ 2 ನಾವು ಟಾಸ್ಕ್ ಫೋರ್ಸ್ನ ರಚನೆ ಮಾಡಿದ್ದೇವೆ. ಈ ಟಾಸ್ಕ್ ಫೋರ್ಸಲ್ಲಿ 2 ಅಡ್ವೊಕೇಟ್ಸು, 1 ಚಾರ್ಟರ್ಡ್ ಅಕೌಂಟೆಂಟ್ಸು, 1 ಕೋಆಪರೇಟಿವ್ ರಿಟೈರ್ಡ್ ಆಫೀಸರು ಮತ್ತೆ 1 ರಿಟೈರ್ಡ್ ಪೊಲೀಸ್ ಅಧಿಕಾರಿ ಕೂಡ ಕಾರ್ಯನಿರ್ವಹಿಸ್ತಾ ಹೋಗ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿರುವಂಥ ನಮ್ಮ 5300 ಸಂಸ್ಥೆಗಳಲ್ಲಿ ಅವುಗಳನ್ನ ಡಯಾಗ್ನೈಸ್ ಮಾಡಿ ಹೆಲ್ತ್ ಚೆಕ್ ಮಾಡೋ ದೃಷ್ಟಿಯಿಂದ ಎಲ್ಲ ಸಂಸ್ಥೆಗಳು ಕೂಡ ನಾವು ಇನ್ಸ್ಪೆಕ್ಷನ್ ಕೂಡ ಆದೇಶ ಮಾಡಿದ್ದೇವೆ. ಇನ್ಸ್ಪೆಕ್ಷನ್ ಮಾಡಿ ಆ ಸಂಸ್ಥೆಗಳೇನಾದರೂ ಚಿಕ್ಕ ಪುಟ್ಟ ನ್ಯೂನತೆಗಳಿದ್ರೆ ಅದನ್ನ ಫ್ರೆಂಡ್ ಫಿಲಾಸಫರ್ ಗೈಡ್ ಆಗಿ ಅದನ್ನ ಸರಿ ಮಾಡೋಂಥ ಕೆಲಸ ಕೂಡ ನಾವು ಫೆಡರಲ್ ವತಿಯಿಂದ ಮಾಡ್ತೇವೆ. ಅಕಸ್ಮಾತ್ ಏನಾದರೂ ತೊಂದರೆ ಮಾಡೋಂಥ ಕೆಲಸ ಮಾಡಿದ್ರೆ, ನಾನು ಹೇಳಿದೆ ಒಂದೇಂದ್ರೆ ಠೇವಣಿದಾರ ಸದಸ್ಯರಿಗೆ ಠೇವಣಿ ಹಿಂದೆ ಕೊಡ್ಲಿಕ್ಕೆ ಎಲ್ಲಾದರೂ ಫೇಲ್ಯೂರ್ ಆದರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಿಕ್ಕೆ ನಾವು ಯಾವುದೇ ಇಂಜರಿದ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿ ಬಯಸ್ತೇನೆ. ಸುದ್ದಿಗೋಷ್ಠಿಯಲ್ಲಿ ನಿರ್ದೇಶಕರಾದ ಮಂಜುನಾಥ್ ಯಾಸ್ಕಿ, ಬೋಳಾ ಸದಾಶಿವ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಒಕ್ಕೂಟ ಸೌಹಾರ್ದ ಸಹಕಾರಿ ಅಧ್ಯಕ್ಷ ಎ ಸುರೇಶ್ ರೈ, ಜಿಲ್ಲಾ ಸಂಯೋಜಕ ಗುರುಪ್ರಸಾದ್ ಬಂಗೇರ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. B. Devdas Ganapati Pai Enterprises, one-stop shop for all your interior needs like plywood, laminates, veneers, doors, modular kitchen and wardrobe. Our specialities: we have more than 500 full-sheet laminate display and 200 veneers full-sheet display. Also have widest range of cabinet handle, main door handles and locks, glass shutter for kitchen, pantry, lift-ups and magic corner, wardrobe and wardrobe accessories. Visit today. B. Devdas Ganapati Pai Enterprises, near New Chitra Talkies, Dongarakeri, Mangaluru. Mobile 9886 725 347 or 9945 043 788.